ಕೂಡ ಕೋವಿಡ್ ಸಂದರ್ಭದಲ್ಲಿ ಅನುಭವ ಬಂದಿದೆ. ಹೀಗಾಗಿ ಈಗ ಬೆಂಗಳೂರಲ್ಲೂ ಕೂಡ ರಾಷ್ಟ್ರತಾಂಡ ಕಡೆಯಿಂದ ಒಂದು ಜಯದೇವ್ ಮೆಮೋರಿಯಲ್ ಹಾಸ್ಪಿಟಲ್ ಮೊನ್ನೆ ನಾಡಿದ್ದು ಡಿಸೆಂಬರ್ 5ಕ್ಕೆ ಲೋಕಾರ್ಪಣೆ ಆಗೋದಿದೆ. ಇದು ಕೂಡ ಇದರ ಒಂದು ಹಿನ್ನೆಲೆ ಇಟ್ಟುಕೊಂಡೇ ಪ್ರಾರಂಭ ಆಗಿರುವಂಥದ್ದು. ಅಂದರೆ ಒಟ್ಟು ಆರೋಗ್ಯ ಕ್ಷೇತ್ರದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಸಮಾಜ ಮತ್ತು ವ್ಯವಸ್ಥೆ ಇದನ್ನು ಜೋಡಿಸುವಂಥ ಅವಶ್ಯಕತೆ ಇದೆ ಎನ್ನುವಂಥದ್ದು ಈಗ ಅನುಭವ ಬರ್ತಾ ಇದೆ. ಹೀಗಾಗಿ ಇದನ್ನು ಜೋಡಿಸುವ ದೃಷ್ಟಿಯಿಂದ ಮಧ್ಯದಲ್ಲಿ ಯಾವುದಾದ್ರು ಬೇಕು. ಅದಕ್ಕೆ ಸಂಘಟನೆ ಒಂದು ಈ ರೀತಿಯ ಒಂದು ಕ್ಷೇತ್ರದಲ್ಲಿ ಕೆಲಸ ಮಾಡುವಂಥ NMO ಮತ್ತು ಆರೋಗ್ಯ ಇವರು ಸಹಕಾರದೊಂದಿಗೆ ಈ ರೀತಿ ಒಂದು ಪ್ಲಾಟ್ಫಾರ್ಮ್ ರೀತಿಯಲ್ಲಿ ಈ ಒಂದು ಇವತ್ತಿನ ಒಂದು ಡಿಸ್ಕಷನ್ ಕೂಡ ಒಂದು ಸಂವಾದ ಕೂಡ ಇಂಥದ್ದು ಪ್ಲಾಟ್ಫಾರ್ಮ್ ಆಗಿ ಇದನ್ನು ಉಪಯೋಗಿಸ್ಕೊಳ್ಬೇಕು ಅನ್ನೋದು ಅಪೇಕ್ಷೆ ಇದೆ. ಉದಾಹರಣೆಗೆ ಈ ಒಂದು ಏನು ಸುಸಂಸ್ಕಾರಿತ ಸ್ವಾಸ್ಥ್ಯ ಸೇವಾ ಅನ್ನೋದು ಯಾವುದೋ ಆರ್ಗನೈಸೇಷನ್ ಇದೊಂದು ಪ್ಲಾಟ್ಫಾರ್ಮ್ ಆಗಿ ಒಂದು ನಾವೆಲ್ಲರೂ ಕೂಡ ಇವರು ಆಗಲೇ ಹೇಳಿದಂತೆ ಒಟ್ಟಿಗೆ ಸೇರಿಕೊಂಡು ಯೋಚನೆ ಮಾಡಿ ಸಮಾಜಕ್ಕೋಸ್ಕರ ನಾವೇನು ಮಾಡ್ಬೋದು, ಸಮಾಜದ ಮಧ್ಯೆ ನಾವೇನು ಮಾಡ್ಬೋದು, ನಮ್ಮಲ್ಲಿ ಅನುಭವ ಇದೆ, ಸಮಾಜ ಅದನ್ನು ಉಪಯೋಗ ಮಾಡಿಕೊಳ್ಳೋ ರೀತಿಯಲ್ಲಿ ನಾವೇನು ಮಾಡ್ಬೋದು. ಜೊತೆಗೆ ನಮ್ಮದು ಕೂಡ ಈಗ ಪಾಲಿಸಿಗೆ ಸಂಬಂಧಪಟ್ಟಂತೆ ಈಗಾಗಲೇ ಅವರು ಉಲ್ಲೇಖ ಮಾಡಿದ್ರು. ನಾವು ಕೂಡ ಅನುಭವಿಸುವಂಥ ಅನೇಕ ಸಮಸ್ಯೆಗಳಿದೆ. ನಿರ್ವಹಣೆ ಮಾಡುವಂಥ ಸಂದರ್ಭದಲ್ಲಿರ್ಬೋದು, ನಡೆಸುವಂಥ ಸಂದರ್ಭದಲ್ಲಿರ್ಬೋದು. ಸೊ ಇದಕ್ಕೆ ಬೇಕಾದಂಥ ಒಂದು ಪ್ಲಾಟ್ಫಾರ್ಮ್ ರೀತಿಯಲ್ಲಿ ಇದನ್ನು ಉಪಯೋಗಿಸ್ಕೊಳ್ಬೇಕು ಅನ್ನುವಂಥದ್ದೇ ಅಪೇಕ್ಷೆ. ಹೀಗಾಗಿ ಇದನ್ನು ಕರಿಬೇಕಾದ್ರೆ ಯಾರು ಹೆಸರು ಕರಿಬೇಕಾದಕ್ಕೋಸ್ಕರ NMO ಮತ್ತು ಆರೋಗ್ಯ ಭಾರತೀಯ ಒಂದು ನೆಟ್ವರ್ಕ್ ಇಟ್ಕೊಂಡು ನಾವು ಜೋಡಿಸಿದ್ದೀವಿ. ಮುಂದೆನೂ ಕೂಡ ಒಂದು ಸಹಕಾರ ಅವಶ್ಯಕತೆ ಇದೆ. ಮುಂದೆ ಕೋವಿಡ್ ಅಂತದ್ದು ಬರಬೇಕು, ಅದಕ್ಕೋಸ್ಕರ ಸಹಕಾರ ಬೇಕು ಅಂತಲ್ಲ. ಆದರೆ ಒಂದು ದೀರ್ಘಕಾಲ ನಿರಂತರವಾಗಿ ಯಾರಿಗೆ ಅವಶ್ಯಕತೆ ಇದೆ, ನಾವು ಸಾಮಾನ್ಯವಾಗಿ 4 ಶಬ್ದವನ್ನು ಹೇಳ್ತೀವಿ. ವಂಚಿತರು, ಶೋಷಿತರು, ಪೀಡಿತರು, ಅಭಾವಗ್ರಸ್ತರು ಅಂತ 4 ಶಬ್ದವನ್ನು ನಾವು ಸಮಾಜದಲ್ಲಿ ಬಳಸ್ತೀವಿ. ಅಂದರೆ ಇವತ್ತು ಸಮಾಜದಲ್ಲಿ ಇವತ್ತು ಅವಶ್ಯಕತೆ ಇದೆ, ಆದರೆ ನಾವು ನೇರ ಲಿಂಕ್ ಮಾಡಲಿಕ್ಕಾಗಲ್ಲ. ಅದಕ್ಕೆ ಬ್ರಿಡ್ಜ್ ಆಗಿ ಈ ಒಂದು ಪ್ಲಾಟ್ಫಾರ್ಮ್ ಅನ್ನು ಉಪಯೋಗಿಸಿಕೊಂಡು ನಾವು ಸಮಾನ ಚಿಂತನೆಯನ್ನು ಮಾಡ್ತಾ ಸಮಾನ ಉದ್ದೇಶವನ್ನು ಇಟ್ಕೊಂಡು ಅಂತಿಮವಾದಂಥ ನಮ್ಮ ಲಕ್ಷ್ಯ ಏನು, ಅಂತಿಮವಾದಂಥ ನಮ್ಮ ಗುರಿ ಅಂತ ಕೇಳಿದ್ರೆ ಸಮಾಜದಲ್ಲಿ ಒಂದು ಸಾಮಾನ್ಯ ಜನರಿಗೆ ಅವರಿಗೆ ಅಫೋರ್ಡೆಬಲ್ ರೀತಿಯಲ್ಲಿ ನಾವು ಒಂದು ಆರೋಗ್ಯದ ವ್ಯವಸ್ಥೆಯನ್ನು ಕೊಡಬೇಕು ಅನ್ನುವಂಥದ್ದು ನಮ್ಮ ಅಪೇಕ್ಷೆಗಳು. ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ 3 ವರ್ಷಗಳ ಕೆಳಗಿನ ಆಲ್ ಇಂಡಿಯಾ ಲೆವೆಲ್ನ ಮೀಟಿಂಗಲ್ಲೂ ಕೂಡ ಇದೊಂದು ನಿರ್ಣಯ ಕೂಡ ಆಗಿದೆ, ರೆಸಲ್ಯೂಷನ್ ಕೂಡ ಪಾಸ್ ಮಾಡಿದೆ ಈ ದೃಷ್ಟಿಯಿಂದ. ಹೀಗಾಗಿ ಇಂಟಿಗ್ರೇಟೆಡ್ ಇರ್ಬೋದು ಅಥವಾ ಈ ರೀತಿ ಅಫೋರ್ಡೆಬಲ್ ಚಿಕಿತ್ಸಾ ವ್ಯವಸ್ಥೆ ಇರ್ಬೋದು, ಎಲ್ಲ ವಿಷಯದಲ್ಲೂ ಕೂಡ ಒಂದು ರೆಸಲ್ಯೂಷನ್ ನಾವು ಅದನ್ನು ಗಮನದಲ್ಲಿ ಅದನ್ನೇ ಹಿನ್ನೆಲೆಗೆ ಇಟ್ಕೊಂಡು ಈ ರೀತಿಯ ಚಿಂತನೆಗಳು ಪ್ರಾರಂಭ ಆಗಿದೆ. ಮುಂದಿನ ದಿನಗಳಲ್ಲಿ NMOದ ಮೂಲಕನಾಗ್ಬೋದು ಅಥವಾ ಆರೋಗ್ಯ ಭಾರತೀಯ ಮೂಲಕನಾಗ್ಬೋದು, ನಾವೆಲ್ಲರೂ ಕೂಡ ಇದನ್ನು ಜೋಡಿಸ್ಕೊಂಡು ಸಮಾಜದ ಜೊತೆ ನಾವು ಸಮಾಜಕ್ಕೋಸ್ಕರ ಏನು ಮಾಡ್ಬೋದು ಅನ್ನೋದನ್ನು ಯೋಚನೆ ಮಾಡಬೇಕು ಅನ್ನೋದೇ ಈ ಒಂದು ಉದ್ದೇಶ. ಬಹುಶಃ ಈ ಉದ್ದೇಶಕ್ಕೆ ಪೂರಕವಾಗಿ ಅಲ್ಲಿಂದ ಇಲ್ಲಿಗೆ ಬಂದಿದ್ದಾರೆ ನಮ್ಮ ಜೊತೆಗೆ ಚರ್ಚೆ ಮಾಡಲಿಕ್ಕೋಸ್ಕರ. ಮುಂದೆ ಕೂಡ